ಮುಖದ ಮಿತ್ರಪಟ್ನ ಯುವಕ ಮಂಡಲದ ವತಿಯಿಂದ ಅಮಲ ಭಾರತ ಸ್ವಚ್ಛತಾ ಕಾರ್ಯಕ್ರಮ ಮಿತ್ರಪಟ್ನ ಕಡಲ ಕಿನಾರಿಯಲ್ಲಿ ನಡೆಯಿತು. ಪರಿಸರದ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಭೂಮಿಯನ್ನ ಮಾಲಿನ್ಯರಹಿತವಾಗಿಸಲು ಸದ್ಗುರು ಶ್ರೀಮಾತಾ ಅಮೃತಾನಂದಮಯಿ ದೇವಿಯವರ ಸ್ವಚ್ಛತಾ ಮಹಾಯಜ್ಞ ಅಮಲ ಭಾರತಂನಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಅಂತೆಯೇ ಮುಖದ ಮಿತ್ರಪಟ್ನ ಯುವಕ ಮಂಡಲದಿಂದ ಸಮುದ್ರ ಕಿನಾರಿಯಲ್ಲಿ ಕಸ ಕಡ್ಡಿಗಳನ್ನು ಹೆಕ್ಕಿ ಸ್ವಚ್ಛಗೊಳಿಸಿದ್ರು. ಈ ಸಂದರ್ಭ ಮಾತನಾಡಿದ ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್, ಮಿತ್ರಪಟ್ನ ಯುವಕ ಮಂಡಲದಿಂದ ಸಮಾಜಮುಖಿ ಕೆಲಸ ನಡೆಯುತ್ತಿದೆ. ಸಮುದ್ರದ ದಡದಲ್ಲಿ ಸ್ವಚ್ಛತೆಯನ್ನ ಮಾಡುವ ಮೂಲಕ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿಗಳ ಕನಸಾದ ಸ್ವಚ್ಛ ಭಾರತ ಕಾರ್ಯಕ್ರಮದ ಮುಖೇನ ಇವತ್ತು ಈ ಕರಾವಳಿಯ ಪ್ರದೇಶ ಸಮುದ್ರದ ತೀರವನ್ನು ಸ್ವಚ್ಛ ಮಾಡುವುದಕ್ಕಾಗಿ ವಿಶೇಷವಾದಂಥ ಕಾಳಜಿ ವಹಿಸಿ ಒಂದು ಎಲ್ಲ ಪರಿಸರದೆಲ್ಲ ಯುವ ಸಮುದಾಯವನ್ನು ಕಟ್ಟಿಕೊಂಡು ಇವತ್ತು ವಿಶೇಷವಾದಂಥ ಈ ಸ್ವಚ್ಛತೆಗೆ ಗಮನ ಕೊಟ್ಟು ಇವತ್ತು ಅಮಲ ಭಾರತ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಒಂದು ವಿಶೇಷ ನಮ್ಮ ಇಡೀ ಯುವ ಸಮುದಾಯ ಮತ್ತು ಇದೇ ರೀತಿಯಾದಂಥ ಈ ಕರಾವಳಿಯನ್ನು ಉಳಿಸುವುದಕ್ಕಾಗಿ ಪ್ರಯತ್ನ ಪಡುವಂಥದ್ದು ಭಾಳ ಮೆಚ್ಚುವಂಥ ಕೆಲಸ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಕೂಡ ಇದೊಂದು ಆದರ್ಶ ಸಂಸ್ಥೆಯಾಗಿ ಬೆಳೆದು ಬರಬೇಕು. ಈ ಮಿತ್ರಪಟ್ನ ಯುವಕ ಮಂಡಲ ಇವತ್ತು ಇಂಥ ಕಾರ್ಯಕ್ರಮದ ಮುಖೇನ ಇವತ್ತು ಸಾರ್ವತ್ರಿಕವಾಗಿ ಸಮುದ್ರದವನ್ನು ಕಾಳಜಿ ವಹಿಸೋದು, ಪ್ರಕೃತಿಯನ್ನು ಉಳಿಸುವುದಕ್ಕಾಗಿ ಮಾಡುವಂಥ ಪ್ರಯತ್ನ, ಪ್ರಕೃತಿ ಮತ್ತು ಪರಿಸರ ಉಳಿಸುವುದಕ್ಕಾಗಿ ಬಹಳ ವಿಶೇಷವಾದಂಥ ಪ್ರಯತ್ನ ಮಾಡಿದೆ. ಅನಂತರ ದೇವದಾಸ್ ಪುತ್ರನ್ ಮಾತನಾಡಿ, ಮಾತಾ ಅಮೃತಾನಂದಮಯ್ಯ ಅಮ್ಮನವರ ಸಂಕಲ್ಪದಂತೆ ಕಳೆದ ವರ್ಷ ಮೇ 1ರಂದು ಅಮಲ ಭಾರತ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಂತೆಯೇ ಆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದು, ಸುತ್ತಮುತ್ತಲಿನ ಪರಿಸರ, ಸಮುದ್ರ ಕಿನಾರೆಯ ಸ್ವಚ್ಛತೆಯಲ್ಲಿ ತೊಡಗಿಕೊಂಡಿದ್ದೇವೆ ಎಂದು ಹೇಳಿದ್ರು. ಸದ್ಗುರು ಶ್ರೀಮಾತಾ ಅಮೃತಾನಂದಮಯಿ ದೇವಿಯವರ ಒಂದು ಸಂಕಲ್ಪದಂತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2011ರ ಮೇ 1ರಂದು ಈ ಒಂದು ಅಮಲ ಭಾರತ ಸ್ವಚ್ಛತಾ ಜನಜಾಗರಣ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಆವತ್ತು ಅಮ್ಮನವರ ಸಂಕಲ್ಪದಂತೆ ಸೆಂಟ್ರಲ್ ಮಾರ್ಕೆಟ್ನ ಪರಿಸರವನ್ನು ನಮ್ಮ ವಿದೇಶಿ ಭಕ್ತರು ಸೇರಿ ಅಮ್ಮನವ ಆಶ್ರಮವಾಸಿಗಳು ಎಲ್ಲರೂ ಸೇರಿ ಒಂದು ಸ್ವಚ್ಛಗೊಳಿಸುವ ಮೂಲಕ ಈ ಒಂದು ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಯಿತು. ಅಲ್ಲಿಂದ ಈವರೆಗೆ ನಾವು ಪ್ರತಿ ತಿಂಗಳ 4ನೇ ಭಾನುವಾರ ಸ್ವಚ್ಛ ಭಾನುವಾರ ಎನ್ನುವಂಥ ಒಂದು ಸಂಕಲ್ಪದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ಈಗ ಇನ್ನಷ್ಟು ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾತಾ ಅಮೃತಾನಂದಮಯಿ ಮಠ ಮಂಗಳೂರು ಇದರ ವತಿಯಿಂದ ಡಾಕ್ಟರ್ ಜೀವರಾಜ್ ಸೊರಕೆ ಅವರ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಈ ಸಂದರ್ಭ ಮಿತ್ರಪಟ್ನ ಯುವಕ ಮಂಡಲದ ಅಧ್ಯಕ್ಷರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.